ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ಮಂಡಲದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪ್ರಿಂಟ್ ಮಾಧ್ಯಮ, ದೃಶ್ಯ ಮಾಧ್ಯಮ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿಕ್ಕಿದ್ದಾರೆ ಉತ್ತರ ಮಂಡಲದ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾರಿ ಅವರು. ಅವರ ಜೊತೆಯಲ್ಲಿ ಜಿಲ್ಲೆಯ ಉಪಾಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಪುರ ಇದ್ದಾರೆ, ಪೂಜಾ ಪ್ರಶಾಂತ್ ಪೈ ಅವರಿದ್ದಾರೆ. ಅದೇ ರೀತಿ ಜಿಲ್ಲೆಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಭರತ್ ರಾಜ್ ಕೃಷ್ಣಪುರ, ಅದೇ ರೀತಿ ಉಪಾಧ್ಯಕ್ಷರಾದ ಹರ್ಷಿತ್ ನೋಂಡ ಅವರಿದ್ದಾರೆ. ಇನ್ನು ಮುಂದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಸಂದೀಪ್ ಪಚ್ಚನಡಿ ಅವರಿದ್ದಾರೆ. ಇನ್ನು ಮುಂದಕ್ಕೆ ಪತ್ರಿಕಾಗೋಷ್ಠಿಯನ್ನು ರಾಜೇಶ್ ಕೊಟ್ಟಾರಿ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮಂಗಳೂರು ಉತ್ತರದ ಜನಪ್ರಿಯ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಸಸ್ಪೆಂಡ್ ಅವರನ್ನು 6 ತಿಂಗಳಿಗೆ ಸದನದಿಂದ ಹೊರಗೆ ಹಾಕಿದ್ದಾರೆ. ಸುಮಾರು 2018ರಿಂದ ಈ ತನಕ ಅವರ ಕ್ಷೇತ್ರದಲ್ಲಿ ಅವರು ಜನರೊಟ್ಟಿಗೆ ಬೆರೆತು ಜನರ ಕಷ್ಟ ಸುಖದಲ್ಲಿ ಬೆರೆತು ಸುಮಾರು 2,000ಕ್ಕಿಂತ ಹೆಚ್ಚು 2,200 ಕೋಟಿಗಿಂತ ಹೆಚ್ಚು ಅನುದಾನ ತಂದು ಕ್ಷೇತ್ರದ ಪ್ರೀತಿಯನ್ನು ಕಳೆದಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಡಾಕ್ಟರ್ ಶೆಟ್ರು ಮಾಡಿದಂಥ ಕೆಲಸ, ಮೊನ್ನೆ ಹನಿ ಟ್ರ್ಯಾಪ್ ಮತ್ತು ಅಲ್ಪಸಂಖ್ಯಾತರ 4% ಮೀಸಲಾತಿಯ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಸದನದಲ್ಲಿ ಅವರು ಬಾವಿಗೆ ಇಳಿದು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರಾದಂಥ ಸಂವಿಧಾನದ ಹುದ್ದೆಯಲ್ಲಿದ್ದು ಒಬ್ಬರು ಸ್ಪೀಕರ್ ಖಾದರ್ ಅವರು ಮಾಡಿದಂಥ ಅವರ ಸಸ್ಪೆಂಡನ್ನು ಸ್ವಲ್ಪ ಯೋಚನೆ ಮಾಡಿದರೆ ಇಂದಿನ ಅವಧಿಯಲ್ಲಿ ಅವರು ಮಾಡಿದಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಅವರು ಹಿಂದೆ 2 ಬಾರಿ ಸಸ್ಪೆಂಡ್ ಆಗಿದ್ದರು, ಅವರು ಕೂಡ ಸ್ವಲ್ಪ ಅವರು ಯೋಚನೆ ಮಾಡಬೇಕಿತ್ತು. ನಾನು ಕೂಡ ಈ ಸದನದಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು. ನಾವು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಉತ್ತರದ ಕಾರ್ಯಕರ್ತರು, ಪಕ್ಷದ ಪ್ರಮುಖರು ಡಾಕ್ಟರ್ ಭರತ್ ಶೆಟ್ಟಿ ಹಿಂದೆ ಸದಾ ಇರ್ತೇವೆ. ನೀವು ಕೂಡಲೇ ಅವರ 6 ತಿಂಗಳ ಸಸ್ಪೆಂಡ್ ಅವಧಿಯನ್ನು ಹಿಂದಕ್ಕೆ ಪಡಿಬೇಕು. ಒಂದು ವೇಳೆ ಹಿಂದಕ್ಕೆ ನೀವು ಪಡಲಿಕ್ಕೆ ಕಷ್ಟ ಇದ್ದರೆ ನೀವು ಹಿಂದೆ ಎಲ್ಲ ನಡೆದಂಥ ಸುಮಾರು 2 ವರ್ಷದ ಹಿಂದೆ ಸದನದಲ್ಲಿ ಏನು ನಡೆದಿದೆ ನಿಮಗೆ ಗೊತ್ತಿದೆ. ಆದರೆ ನೀವು ಕೂಡಲೇ ಹಿಂದಕ್ಕೆ ಪಡೆಯಬೇಕು. ಇಲ್ಲದಿದ್ದರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಪಕ್ಷದ ಹಿತೈಷಿಗಳು ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ನೀವು ಕೂಡಲೇ ಇದನ್ನು ಹಿಂದಕ್ಕೆ ಪಡಿಬೇಕು ಅಂತ ಹೇಳ್ತಾ ಒತ್ತಾಯ ಮಾಡ್ತಾ ಇದ್ದೇನೆ. ಈಗಾಗಲೇ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಮನವಿಯನ್ನು ಕೊಡ್ತೇವೆ ಸ್ಪೀಕರ್ ಅವರಿಗೆ ಅಂತ ಹೇಳ್ಕೊಂಡು. ಅದು ಒಂದು ಭಾಗ. ಆದರೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳುವಾಗ ಅಂಥ ಒಂದು ಘನವಾದಂಥ ಒಂದು ಹುದ್ದೆಯಲ್ಲಿರುವವರು ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಸ್ವಲ್ಪ ತಾಳ್ಮೆಯನ್ನು ವಹಿಸಿಕೊಂಡು ಕಾನೂನಿನ ಇತಿಮಿತಿಯನ್ನು ನೋಡಿಕೊಂಡು ಮತ್ತು ಶಾಸಕರ ಒಂದು ಹಕ್ಕು ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ ಅನ್ನುವಂಥದ್ದು. ಇಲ್ಲಿ ಏನು ಅಂತ ಹೇಳಿದರೆ, ನಾನು ಆಗಲೇ ಉಲ್ಲೇಖವನ್ನು ಮಾಡಿದೆ, ಶಾಸಕರುಗಳಿಗೆ ತಮ್ಮ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ತಮ್ಮ ಏನು ಆರೋಪಗಳಿದೆ ಅದನ್ನು ಅಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇರುವಂಥ ಒಂದು ವೇದಿಕೆ ಅಂತೇಳಿದರೆ ಅದು ವಿಧಾನಸಭೆ. ಅಲ್ಲಿ ಅದಕ್ಕೆ ಅವಕಾಶವೇ ಕೊಡ್ತಾ ಇಲ್ಲ, ಅಲ್ಲಿ ಸರ್ಕಾರ ಅದಕ್ಕೆ ಯಾವುದಕ್ಕೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಸಹಜವಾಗಿ ಆ ಸಂದರ್ಭದಲ್ಲಿ ಯಾವುದೋ ಒಂದು ಉದ್ವೇಗಕ್ಕೊಳಗೆ ಆಗಿರ್ಬೋದು. ಆದರೆ ಈ ಹಿಂದೆ ಕೂಡ ಅಮಾನತುಗಳು ಆಗಿದೆ. ಆದರೆ 6 ತಿಂಗಳಿಗೆ ಅಮಾನತು ಮಾಡುವಂಥದ್ದು ಬಹುಶಃ ಎಲ್ಲೋ ವಿಪಕ್ಷಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ನಮಗಿದೆ. ಹೌದು, ಅಲ್ಲಿ ಏನು ಅಂತ ಹೇಳಿದ್ರೆ ಈ ಹಿಂದೆ ಕೂಡ ಆಗಿದೆ. ಅದು ಅದು ಅವರ ವಿವೇಚನೆಗೆ ಬಿಟ್ಟಂಥದ್ದು. ಯಾಕೆಂದರೆ ಕಾನೂನಲ್ಲಿ ಅವಕಾಶ ಇದೆ, ತಾವು ಹೇಳಿದಾಗೆ ಖಂಡಿತವಾಗಿ ಇದೆ. ಆದರೆ ಅದು ಮಾಡುವಾಗ
ಒಂದಷ್ಟು ಸಾಧಕ ಬಾಧಕಗಳನ್ನು ಏನು ಪ್ರಸ್ತುತೆ ಅಪ್ರಸ್ತುತೆಗಳನ್ನು ಯೋಚನೆ ಮಾಡಿಕೊಂಡು ಮಾಡಬೇಕಿತ್ತು. ಅದು ಅವರು ಆಲೋಚನೆ ಮಾಡಿರುವಂಥದ್ದು. ಅಲ್ಲಿ ಅವರು ಯಾವ ಚರ್ಚೆ ಆಗಬೇಕು ಅಂತ ಅಥವಾ ಏನು ತನಿಖೆ ಯಾವ ಆ ಒಂದು ತನಿಖೆ ಹನಿ ಟ್ರ್ಯಾಪ್ ಅಲ್ಲ, ಏನು ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ಉನ್ನತ ತನಿಖೆಯನ್ನು ಕೊಟ್ಟು ಆನಂತರ ನೀವು ಮುಂದಕ್ಕೆ ಹೋಗಿದ್ದು ನಾವು ಕೊಡ್ತೇವೆ ಅಂತೇಳಿ ಅಲ್ಲಿ ಹೇಳಿದ್ದಿದ್ರೆ ನಾವು ಸಿ ಬಿ ಐ ತನಿಖೆ ಅಥವಾ ನಮ್ಮ ಆಗ್ರಹ ಏನಿತ್ತು ಅಂತ ಹೇಳಿದ್ರೆ ಅಲ್ಲ ಉತ್ತರ ಅಂತ ಹೇಳಿದ್ರೆ ಅವರು ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದರು. ಯಾವ ರೀತಿಯ ತನಿಖೆ ಅನ್ನುವಂಥದ್ದು ಸ್ಪಷ್ಟೀಕರಣ ಅಲ್ಲಿ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ನಮಗೆ ಭಾಳಷ್ಟು ಅನುಭವ ಇದೆ. ಅವರಿಗೆ ಬೇಕಾಗಿರುವಂಥ SIT ರಚನೆ ಮಾಡುವಂಥದ್ದು, ಅವರಿಗೆ ಬೇಕಾದಂಥ ರಿಪೋರ್ಟ್ಗಳನ್ನು, ಅವರಿಗೆ ಬೇಕಾದಂಥ ತನಿಖಾ ವರದಿಯನ್ನು ತರಿಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಭಾಳಷ್ಟು ಅನುಭವ ಆಗಿದೆ. ಆ ಕಾರಣಕ್ಕೋಸ್ಕರ ಯಾವ ರೀತಿಯ ತನಿಖೆ ಅನ್ನೋದನ್ನು ಅಲ್ಲಿ ಹೇಳಿ ಅನ್ನುವಂಥದ್ದು ಆಗ್ರಹ ಇತ್ತು. ಅಲ್ಲಿ ಹೇಳಿದರೆ ನಾವು ಏನು ಮಾಡ್ತೇವೆ ಅನ್ನೋದು ಹೇಳಿದರೆ ಬಹುಶಃ ಧನವಿಧಿ ಇದಕ್ಕೆ ಅಲ್ಲಿ ಆ ಪೀಠದಲ್ಲಿ ಕೂತ ನಂತರ ಎದುರಿರುವಂಥ ಶಾಸಕರಿಗೆ ಇವರು ಪಕ್ಷಾತೀತವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಪಕ್ಷಾತೀತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸ ಬರುವಂಥ ರೀತಿಯಲ್ಲಿ ಸ್ಪೀಕರ್ ಕೂಡ ಕೆಲಸ ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಪರವಾಗಿದ್ದಾರೆ, ಸರ್ಕಾರ ಏನು ಹೇಳ್ತಾರೆ ಅನ್ನುವಂಥದ್ದು ಭಾವನೆ ಬರದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ಸ್ಪೀಕರ್ ಆದವರಿಗೆ ಇರ್ತದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಅದನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ದಾರೆ, ಈ ಹಿಂದಿನ ಸ್ಪೀಕರ್ಗಳಿಗೆ ಧೈರ್ಯ ಇರಲಿಲ್ಲ, ನನಗೆ ಧೈರ್ಯ ಇದೆ ಅನ್ನುವಂಥದ್ದು. ಅದು ಒಪ್ತಕ್ಕಂಥ ಮಾತು. ಒಬ್ಬ ಸ್ಪೀಕರ್ಗೆ ಧೈರ್ಯದ ಆಧಾರದ ಮೇಲೆ ಅಲ್ಲಿ ತೀರ್ಮಾನಗಳಾಗ್ತದೆ ಅಥವಾ ಕಾನೂನು ಇತಿಮಿತಿಗಳು ಅಥವಾ ಶಾಸಕರ ಹಕ್ಕು ಬಾಧ್ಯತೆಗಳು ಇದೆಲ್ಲವನ್ನು ನೋಡಿಕೊಂಡು ನಿರ್ಧಾರ ಆಗ್ತದ ಅನ್ನುವಂಥದ್ದು ಕೂಡ ಪ್ರಶ್ನೆ ಕೂಡ ಬರ್ತದೆ. ಇವತ್ತು ಅಲ್ಲಿ ಶಾಸಕರ ಏನು ಒತ್ತಡ ಇತ್ತು, ಅಲ್ಲಿ ಯಾವ ರೀತಿಯ ತನಿಖೆಯನ್ನು ಮಾಡ್ತೀರ ಅನ್ನೋದನ್ನು ನೀವು ತಿಳಿಸಿ ಅಂತೇಳಿ ತಿಳಿಸಿದರೆ ನೆಕ್ಸ್ಟ್ ಧನವಿಧಿ ಇದಕ್ಕೆ ಫೈನಾನ್ಷಿಯಲ್ ಇದಕ್ಕೆ ಹೋಗ್ಬೋದಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ. ಸಾಮಾನ್ಯವಾಗಿ ಇಂಥ ಘಟನೆಗಳಾದಾಗ ಆ ಒಂದು ಅಧಿವೇಶನ ಆ ಒಂದು ಸೆಷನ್ ಏನಿದೆ ಆ ಒಂದು ಅವಧಿಗೆ ಶಾಸಕರನ್ನು ಅಮಾನತು ಮಾಡುವಂಥ ಘಟನೆಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ 6 ತಿಂಗಳು ಶಾಸಕರು 18 ಜನ BJPಯ ಶಾಸಕರುಗಳನ್ನು ಅಮಾನತು ಮಾಡುವಂಥ ಘಟನೆ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ BJPಯ ಪ್ರತಿಪಕ್ಷಗಳ ಶಾಸಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ತಮಗೆ ಹೇಗೆ ಬೇಕು ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಸರ್ಕಾರದ ಒಂದು ಒಳಸಂಚಿನ ಭಾಗ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸ್ಪೀಕರ್ ಅನ್ನುವಂಥ ಹುದ್ದೆ ಅದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ. ಪಕ್ಷಾತೀತವಾಗಿ ಅಲ್ಲಿ ಸ್ಪೀಕರ್ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡಬೇಕು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಅಣತಿಯ ಪ್ರಕಾರ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇವತ್ತು ಬರ್ತಾ ಇದೆ. ಈ ಹಿಂದೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, JDSನ ಧರ್ಮೇಗೌಡರು ವಿಧಾನ ಪರಿಷತ್ನಲ್ಲಿ ಅವರು ಆ ಸಭಾಧ್ಯಕ್ಷ ಪೀಠದಲ್ಲಿದ್ದಾಗ ಅವರನ್ನು ಬಲವಂತವಾಗಿ ಕುರ್ಚಿಯಿಂದ ಎಳ್ಕೊಂಡು ಹೋಗಿ ಅವರನ್ನು ಅವಮಾನ ಮಾಡುವಂಥ ಘಟನೆ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಯಾರನ್ನು ಕೂಡ 6 ತಿಂಗಳು ಅಮಾನತು ಮಾಡುವಂಥ ಒಂದು ಕೆಲಸಗಳಾಗಿಲ್ಲ. ಅದಕ್ಕೆ ಮುಂದುವರೆದ ಭಾಗವಾಗಿ ಸ್ಪೀಕರ್ ಒಂದು ಮಾತನ್ನು ಹೇಳ್ತಾರೆ, ನನಗೆ ಧೈರ್ಯ ಇದೆ, ನಾನು ಮಾಡಿದ್ದೀನಿ, ಇನ್ನು ಅವ್ರಿಗೆ ಧೈರ್ಯ ಇರಲಿಲ್ಲ ಅಂತ. ಸರಾಸಗಟಾಗಿ ಈ ಹಿಂದಿನ ಯಾರೆಲ್ಲ ಆ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಅವಮಾನ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಸ್ಪೀಕರ್ ಅವರು ಮಾಡಿದ್ದಾರೆ. ಇವತ್ತು ಸ್ಪೀಕರ್ ಅವರು ತಿಳ್ಕೊಳ್ಬೇಕು, ಆ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಅದಕ್ಕೆ ಧೈರ್ಯ ಅಲ್ಲ ಬೇಕಾಗಿರೋದು, ಕಾನೂನಿನ ಜ್ಞಾನ ಬೇಕಾಗಿರೋದು ಮತ್ತು ಒಂದು ಸಾಮಾನ್ಯ ಜ್ಞಾನ. ಯಾಕಂತ ಹೇಳಿದ್ರೆ ಇವತ್ತು ಶಾಸಕರುಗಳಿಗೆ ಅವರ ಜನರ ಧ್ವನಿಯಾಗಿ ಸರ್ಕಾರದ ಮುಂದೆ ಮಾತಾಡಲಿಕ್ಕೆ ಅವಕಾಶ ಇರುವಂಥದ್ದು ವಿಧಾನಸಭೆಯಲ್ಲಿ. ಅಲ್ಲಿ ವಿಧಾನಸಭೆಯಲ್ಲಿ ಆ ಒಂದು ಇಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಇರ್ಬೋದು, ಹನಿ ಟ್ರ್ಯಾಪ್ ಪ್ರಕರಣಗಳಿರ್ಬೋದು, ಬೇರೆ ಬೇರೆ ಸಂಗತಿಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಶಾಸಕರುಗಳಿಗೆ ಏನು ಮಾಡಬೇಕು? ಇವತ್ತು ಸಂಪೂರ್ಣವಾಗಿ ಆ ಕಾರಣಕ್ಕೋಸ್ಕರ 6 ತಿಂಗಳು ಜನರ ಒಂದು ಧ್ವನಿಯಾಗಿ ಏನು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಅವರ ಹಕ್ಕನ್ನು ಇವತ್ತು ಮೊಟಕುಗೊಳಿಸುವಂಥ ಕೆಲಸವನ್ನು ಖಾದರ್ ಅವರು ಮಾಡಿದ್ದಾರೆ. ಇದು ಖಂಡಿತವಾಗಿ ಕೂಡ ಖಂಡನೀಯ. ತಕ್ಷಣ ಸ್ಪೀಕರ್ ಅವರು ತಮ್ಮ ಆದೇಶ ಏನಿದೆ ಅದನ್ನು ವಾಪಸ್ ತಗೊಳ್ಬೇಕು. ಇವತ್ತು ಜನರು ಕೊಟ್ಟಿರ್ತಕ್ಕಂಥ ಹಕ್ಕೇನಿದೆ, ವಿಧಾನಸಭೆಗೆ ಹೋಗಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡುವಂಥ ಶಾಸಕರ ಹಕ್ಕು ಇವತ್ತು ಮೊಟಕಾಗಿದೆ. ಅದರಿಂದಾಗಿ ತಕ್ಷಣ ಆ ಒಂದು ಅಮಾನತನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮಾಧ್ಯಮದ ಬಂಧುಗಳ ಮುಖಾಂತರ ಇವತ್ತು ಮಾಡ್ತಾ ಇದ್ದೇವೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles.
Visit us today. Digital Planet, Brahma Samaj Complex, Nav Bharat Circle, Mangalore.